ಪುಗರ್ದ ದಂತ ವೈದ್ಯರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಬರೆಯಿನ 11ನೇ ವೈದ್ಯಕೀಯ ಕೃತಿ ಸಂಕಲ್ಪ 2020 ಪುಸ್ತಕ ಜೂನ್ ತಿಂಗಳ ಸುರುತ ವಾರಡು ಬಿಡುಗಡೆಯಾಯಿರುಂಡು. ಕೋವಿಡ್-19 ಬಗೆಟ್ ಜನಸಾಮಾನ್ಯರಿಗೆ ಅರ್ಥ ಆಪಿಲಕ ಸರಳವಾಯಿನ ಭಾಷೆಡು ಈ ಕೃತಿನ ಬರತೆ ಮಾತೆರ್ಲ ಈ ಪುಸ್ತಕನ ದೆತೊಂದು ಓದ್ಲೆ ದೋಸ್ತಿಯರ್ಲೆಗ್ಲ ಕೊರ್ಲೆ ಗ್ರಂಥಾಲಯಗ್ ಶಾಲಾ ಕಾಲೇಜ್ಗಳ ಕೊರ್ಲೆ ಜನಕ್ಲೆಡ ಜಾಗೃತಿ ಮೂಡಾವನ ತನ್ನ ಈ ಬೇಲೆಗ್ ಸಾಕಾರ ಕೊರ್ಲೆ ಪಂಡದ ಕೇನೊಂದೇರು. ಜೂನ್ ತಿಂಗಳ ಮೊದಲ ವಾರದಲ್ಲಿ ನಾನು ಬರೆದಂತಹ 11ನೆಯ ವೈದ್ಯಕೀಯ ಕೃತಿ ಸಂಕಲ್ಪ 2020 ಎನ್ನುವ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಈಗ ವಿಶ್ವದಾದ್ಯಂತ ಬಹಳಷ್ಟು ಸದ್ದುಗದ್ದಲ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗಿರುವಂತಹ ಕರೋನಾ ಗುಂಪಿನ ವೈರಾಣುವಿನ ಮುಖಾಂತರ ಉಂಟಾಗುವಂತಹ ಕೋವಿಡ್-19 ಕೊರೋನಾ ವೈರಸ್ ಡಿಸೀಸ್ 2019 ಎಂಬ ರೋಗದ ಬಗ್ಗೆ ನಾನೊಂದು ಕೃತಿಯನ್ನು ಬರೆದಿರ್ತೇನೆ. ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳವಾದ ಭಾಷೆಯಲ್ಲಿ ಈ ರೋಗ ಹೇಗೆ ಬರ್ತದೆ, ರೋಗವನ್ನು ಗುರುತಿಸುವುದು ಹೇಗೆ, ರೋಗವನ್ನು ತಡೆಗಟ್ಟುವುದು ಹೇಗೆ, ರೋಗ ಬಾರದಂತೆ ಯಾವ ರೀತಿ ಮುಂಜಾಗರೂಕತೆ ವಹಿಸಬೇಕು ಎನ್ನುವುದರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ರೋಗದ ಚಿಕಿತ್ಸೆಯ ಬಗ್ಗೆ, ರೋಗ ಬಂದರೆ ಏನೇನು ತೊಂದರೆಗಳಾಗ್ತದೆ, ಬಾರದಂತೆ ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಬೇಕು, ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಸರಳವಾದ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಲಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ಏಕೈಕ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆಯಲಾಗಿದೆ. ಈ ಹಿಂದೆ ನಾನು 10 ಪುಸ್ತಕಗಳನ್ನು ಬರೆದು ಪ್ರಕಟಿಸಿರುತ್ತೇನೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇದರಿಂದ ಈ ಎಲ್ಲ ಪುಸ್ತಕಗಳು ಬಿಡುಗಡೆಯಾಗಿದೆ. ನಾನು ಬರೆದ ಮೊದಲ ಪುಸ್ತಕ ರಕ್ತದಾನ ಜೀವದಾನ 2014ರಲ್ಲಿ ಬಿಡುಗಡೆಯಾಗಿತ್ತು. ಇದು ಮಾರಾಟಕ್ಕೆ ಅಂತ ಹೇಳಿ ಬರೆದಂಥ ಪುಸ್ತಕ ಅಲ್ಲ. ಸುಮಾರು 30,000 ಪ್ರತಿಗಳನ್ನು ನಾನು ಹಂಚಿ ಜನರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಉಚಿತವಾಗಿ ಹಂಚಿ ಜನರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೆ. ಅದರ ನಂತರ ಕಚಗುಳಿ, ಸುರಕ್ಷಾದಂಥ ಆರೋಗ್ಯ ಮಾರ್ಗದರ್ಶಿ, ಸಂಜೀವಿನಿ ಆರೋಗ್ಯ ಮಾರ್ಗದರ್ಶಿ, ಸಂಜೀವಿನಿ ಭಾಗ 2, ಚಿತ್ರಾನ್ನ ಎಂಬ ನೈಜ ದಂತಕಥೆಗಳು, ಸುಮುಖ ದಂತ ಆರೋಗ್ಯ ಮಾರ್ಗದರ್ಶಿ, ಧನ್ವಂತರಿ, ಸಂಗಾತಿ ಜ್ವರ ಸಂಹಿತೆ, ಹೀಗೆ ಒಟ್ಟು 10 ಪುಸ್ತಕಗಳನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ್ದೇನೆ. ಜನಸಾಮಾನ್ಯರಿಂದ ನಾನು ಬರೆದ ಪುಸ್ತಕಗಳಿಗೆ ಬಹಳ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ನನ್ನ 11ನೆಯ ಕೃತಿ ಸಂಕಲ್ಪ 2020 ಅನ್ನುವ ಪುಸ್ತಕ ಈ ಲಾಕ್ಡೌನಿನ ಸಂದರ್ಭಗಳಲ್ಲಿ ನಾನು ವೃತ್ತಿಯಿಂದ ದಂತವೈದ್ಯನಾಗಿರುವ ಕಾರಣ ಕಳೆದ 2 ತಿಂಗಳಿಂದ ದಂತವೈದ್ಯ ಚಿಕಿತ್ಸಾಲಯ ನನಗೆ ಚಿಕಿತ್ಸೆ ನೀಡಲು ಆಗಲಿಲ್ಲ. ಯಾಕೆಂದರೆ ಲಾಕ್ಡೌನ್ನ ಪರಿಣಾಮವಾಗಿ ಎಲ್ಲ ದಂತ ಚಿಕಿತ್ಸಾಲಯಗಳು ಮುಚ್ಚಲ್ಪಟ್ಟಿತ್ತು. ಈ 2 ತಿಂಗಳ ಕಾಲ ನಾನು ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದಿದ್ದೇನೆ. ಎಲ್ಲ ವೈದ್ಯರಿಗೆ ಇರುವಂತೆಯೇ ನನಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಜನರಲ್ಲಿ ರೋಗದ ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನರನ್ನು ಜಾಗೃತಿಗೊಳಿಸುವ ಕೆಲಸ, ಒಂದು ಸಾಮಾಜಿಕ ಹೊಣೆಗಾರಿಕೆ ವೈದ್ಯರಿಗೆ ಇರ್ತದೆ. ಈ ನಿಟ್ಟಿನಲ್ಲಿ ಈ ಕೋವಿಡ್-19 ರೋಗದ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುವ ಈ ಪುಸ್ತಕವನ್ನು ನಾನು ಬರೆದಿರುತ್ತೇನೆ. ಜೂನ್ ತಿಂಗಳ ಮೊದಲ ವಾರದಲ್ಲಿ ಈ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ವ್ಯಾವಹಾರಿಕ ದೃಷ್ಟಿಯಿಂದ ಬರೆದಂಥ ಪುಸ್ತಕ ಇದಲ್ಲ. ಯಾಕೆಂತ ಹೇಳಿದರೆ 113 ಪುಟಗಳಿರುವಂತಹ ಈ ಪುಸ್ತಕವನ್ನು ಕೇವಲ ಮುದ್ರಣ ವೆಚ್ಚವಾದ 50 ರೂಪಾಯಿಗಳಿಗೆ ನಾನು ಜನಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಈ ಪುಸ್ತಕವನ್ನು ಕೊಂಡು ಓದಿ ಈ ರೋಗದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕಂತೇಳಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಕೋವಿಡ್-19 ರೋಗ ಇಷ್ಟು ಬೇಗ ನಮ್ಮ ಸಮಾಜದಿಂದ ದೂರ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 50 ಲಕ್ಷಕ್ಕೂ ಹೆಚ್ಚು ಮಂದಿ ಈ ರೋಗದಿಂದ ಬಳಲಿದ್ದಾರೆ. ಸುಮಾರು ಲಕ್ಷಾಂತರ ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ. ನಾವು ಈ ಕೊರೋನಾ ವೈರಾಣುವಿನ SARS-CoV-2 ಅನ್ನುವ ಈ ವೈರಾಣುವಿನ ಜೊತೆ ಬದುಕಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿದ್ದೇವೆ. ಈ ನಿಟ್ಟಿನಲ್ಲಿ ಈ ವೈರಾಣುವನ್ನು ನಾವು ಹೇಗೆ ಎದುರಿಸಬೇಕು, ವೈರಾಣುವಿನ ಜೊತೆ ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆ ಪರಿಪೂರ್ಣ ಮಾಹಿತಿ
ಈ ಪುಸ್ತಕದಲ್ಲಿದೆ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡು ಓದಿ ತಮ್ಮ ಸ್ನೇಹಿತರಿಗೂ ಕೊಡಿ, ಗ್ರಂಥಾಲಯಗಳಿಗೂ ಕೊಡಿ, ಶಾಲೆ ಕಾಲೇಜುಗಳಿಗೂ ಕೊಡಿ. ಒಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ನನ್ನ ಈ ಒಂದು ಕೆಲಸಕ್ಕೆ ತಮ್ಮ ಸಹಕಾರ ಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ವಿನಮ್ರಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ.